ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನೋಡಿ ಇದು ಅಂತ, ಇದೀಗ ನಾವು ಸಿಹಿಗೆಣಸನ್ನು ತಗೊಂಡಿದ್ದೀವಿ. ಸಿಹಿಗೆಣಸಲ್ಲಿ ನಾನಿವತ್ತು ಬೋಂಡ ಮಾಡ್ಕೊಳ್ತೇನೆ. ಬೋಂಡ ಮಾಡ್ಕೊಳ್ಳಿಕ್ಕೆ ಸಣ್ಣದಾಗಿ ಕಟ್ ಮಾಡಿದಂಥ ಸಿಹಿಗೆಣಸಿಗೆ 1 ಲೋಟ ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ನೋಡಿ, ಈ ರೀತಿ ಕಟ್ ಮಾಡಿದ ಗೆಣಸನ್ನು ಬೇಯಲಿಕ್ಕೆ ಇಟ್ಕೊಳ್ತೇನೆ. ಮುಚ್ಚಳ ಮುಚ್ಚಿ ಬೇಯಿಸಿದ ಮೇಲೆ ಅದನ್ನು ಆಗಾಗ ಇಟ್ಟ ಮೇಲೆ ನಾವು ನೋಡ್ತಾ ಇರಬೇಕು. ನೋಡಿ, ಈ ರೀತಿ ಬೆಂದಿದೆ ಚೆನ್ನಾಗಿ. ಈಗ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಪ್ಲೇಟಿಗೆ ಹಾಕಿ ಇದು ನೋಡಿ, ತುಂಬ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ನಾನು ಬೋಂಡ ಮಾಡಿಕೊಳ್ಳುವ ಅಂತ ಅಂದಾಜು ಮಾಡಿದ್ದೀನಿ. ಹಾಗೆ ಬೋಂಡ ಮಾಡ್ಕೊಳ್ಳೋಣ. ಇದಕ್ಕೆ 1/4 ಟೀ ಸ್ಪೂನ್ ಅರಶಿನ, ಅರ್ಧ ಟೀ ಸ್ಪೂನ್ ಕರಿಮೆಣಸಿನ ಪುಡಿ, 3/4 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಕೊತ್ತಂಬರಿ ಪುಡಿ, ಹಾಗೆ 1 ಸ್ಪೂನ್ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಬೇಡ, ಈಗ ಉಪ್ಪು ನಾವು ಆಗ ಹಾಕ್ಕೊಂಡಿದ್ದೇವಲ್ಲ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ, 1 ಕಾಯಿ ಮೆಣಸು, ಮತ್ತು ಉಪ್ಪು ನೋಡಿ ನಾವು ಹಾಕುವ. ಈಗ ನೀರುಳ್ಳಿ ಹಾಕ್ಕೊಳ್ತಿದ್ದೇನೆ, 1 ದೊಡ್ಡದೊಂದು ನೀರುಳ್ಳಿ ಹಾಕ್ಕೊಳ್ತಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ತೇನೆ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮ್ಯಾಶ್ ಆಗಲಿ ಅದು. ಹಾಗೆ ಸೌಟಲ್ಲಿ ಸ್ವಲ್ಪ ಮಾಡಿಕೊಂಡು ಇನ್ನು ಕೈಯಲ್ಲಿ ಸ್ವಲ್ಪ ನಾವು ಮಾಡಿಕೊಳ್ಳೋಣ. ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಕೈಯಲ್ಲಿ ಮಾಡ್ಕೊಳ್ತಿದ್ದೇನೆ. ನೋಡಿ, ಈ ರೀತಿ ನೋಡಿ, ಚೆಂದ ಆಯಿತು ನೋಡಿ. ಈ ರೀತಿ ಮಾಡ್ಕೊಳ್ಬೇಕು. ನಾವು ನೀರೆಲ್ಲ ಸೇರಿಸುವ ಅಗತ್ಯ ಇಲ್ಲ. ನೋಡಿ, ಆಗ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ. ಉಪ್ಪು ಈಗ ಹಾಕ್ಕೊಳ್ಳೋಣ. ಟೇಸ್ಟಿಗೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ. ಚೆನ್ನಾಗಿ ಮಿಕ್ಸ್ ಆಗಲಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಆ ನಂತರ ಈ ರೀತಿ ಉಂಡೆ ಮಾಡಿಕೊಳ್ಳೋಣ. ನಮಗೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡದು ಉಂಡೆ ಮಾಡಿಕೊಂಡು ಎಲ್ಲದನ್ನ ಹೀಗೆ ಮಾಡ್ಕೊಳ್ತೇನೆ. ಉಂಡೆ ಮಾಡಿಕೊಂಡು ಅದಕ್ಕೆ ಈಗ ನಾವು ಹಿಟ್ಟು ತಗೊಳ್ಳೋಣ. ಅರ್ಧ ಕಪ್ಪು ಕಡಲೆ ಹಿಟ್ಟು, ಅರ್ಧ ಕಪ್ಪು ಕಾರ್ನ್ಫ್ಲವರು, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ, ಲೋಟದಲ್ಲಿ ಇಂಗು ಕಲಸಿಟ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಗಂಟು ಇಲ್ಲದ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕಲಸಿದ ಇಂಗನ್ನು ಸೇರಿಸಿ ನಾವು ಮಿಕ್ಸ್ ಮಾಡಿಕೊಳ್ಳೋಣ. ಇಂಗನ್ನು ಸೇರಿಸಿ ಕಲಸ್ಕೊಳ್ಳೋಣ. ಇಂಗಿನ ನೀರು ಹಾಕಿ ಇನ್ನು ಎಷ್ಟು ನೀರು ಬೇಕಷ್ಟು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳೋಣ. ನೋಡಿ, ಆದಾಗಿ ಕಾಣ್ತದೆ, ಆದರೆ ತೆಳ್ಳಗಾಗುವುದಿಲ್ಲ ಅದು. ಎಣ್ಣೆ ಕಾಯಿಸ್ಕೊಳ್ಳಿಕ್ಕೆ ಇಟ್ಟಿದ್ದೇನೆ. ನೋಡಿ, ನೋಡುವಾಗ ತೆಳ್ಳಗೆ ಅನ್ನಿಸ್ತದಲ್ಲ, ಆದರೂ ಅದು ಚೆನ್ನಾಗಿ ಬೈಂಡಿಂಗ್ ಆಗ್ತದೆ. ಯಾಕಂದರೆ ನಾವು ಕಾರ್ನ್ಫ್ಲವರ್ ಹಾಕೊಂಡದ್ದಲ್ಲ, ಅದಕ್ಕೆ. ನೋಡಿ, ಇದು ಒಂದೊಂದೇ ಹಾಕಿ ನಾವು ಕಾಯಿಸಬೇಕಾಗಿಲ್ಲ. ನಾವೊಂದು ಅದಕ್ಕೆ ಎಷ್ಟು ಹಿಡಿತದೆ, 5, 6, 7, 8 ಎಷ್ಟು ಹಿಡಿತದೆ ಅಷ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೋದು. ಯಾಕಂದರೆ ಇದು ಒಂದಕ್ಕೊಂದು ಅಂಟಿಕೊಳ್ಳೋದಿಲ್ಲ. ಕಾರ್ನ್ಫ್ಲವರ್ ಹಾಕಿದ ಕಾರಣ ಒಂದಕ್ಕೊಂದು ಅಂಟಿಕೊಳ್ಳೋದಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಗೆಣಸಿನ ಬೋಂಡ ಅಂತ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಎಲ್ಲ ಈ ರೀತಿ ಹಾಕ್ಕೊಳ್ತಿದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಹಿಡಿತದೆ ನೋಡುವ. 6 ಹಿಡಿತು, ಇನ್ನೆರಡು ಹಾಕ್ಕೊಳ್ಳುವ. ನೋಡಿ, ಈಗ ಆಯಿತು ನೋಡಿ.
ಈಗ 8 ಬೋಂಡ ಹಾಕ್ಕೊಂಡಿದ್ದೇನೆ ನಾನು. 8 ದೊಡ್ಡ ಬಣಲಾದರೆ 10 ಹಾಕ್ಕೊಳ್ಬೋದು. ನೋಡಿ ಕಾದಿದಲ್ಲ, ಒಳಗೆ ಅದು ಹೆಚ್ಚು ಬೇಯಬೇಕಾಗಿಲ್ಲ, ಇಷ್ಟು ಕಾದರೆ ಸಾಕಾಗ್ತದೆ. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡ್ರೆ ಆಯಿತು. ಈಗ ಎಲ್ಲ ತೆಕ್ಕೊಳ್ಳೋಣ. ತೆಗ್ದಾಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಯಾರಿಗಾದರೂ ಗೊತ್ತಾಗುತ್ತಾ? ಆ ಸಿಹಿ ಗೆಣಸಿನ ಬೋಂಡ ಅಂತ ಯಾರಿಗಾದರೂ ಗೊತ್ತಾಗುತ್ತಾ? ಇದಕ್ಕೆ ಹಾಕಿದ ಒಂದು ಕರಿಮೆಣಸಿರ್ಬೋದು, ಮೆಣಸಿನ ಪುಡಿ ಇರ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ಹಾಗೆ ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಮಾಡ್ಕೊಳ್ಳಿ. ನೋಡಿ ಹೇಗೆ ಎಷ್ಟು ಚಂದ ಬಂದಿದೆ ನೋಡಿ. ಒಳಗೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಭಾರಿ ಚೆಂದಾಗಿದೆ, ತುಂಬ ಟೇಸ್ಟಿಯಾಗಿದೆ. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ವ ಅವರು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಸಪೋರ್ಟ್ ಮಾಡಿ. ನಾಳೆ ಬರ್ತೇನೆ ಒಳ್ಳೆ ವಿಡಿಯೋದೊಂದಿಗೆ. ಬಾಯ್.